ಪೆಟ್ಟು ತಿಂದ ಶಿಲೆಯೇ ಮೂರ್ತಿಯಾಗುವುದು. ಇದು ಒಬ್ಬ ಸೋತುಗಿದ್ದಾಗ ಹೇಳುವ ಮಾತು. ಆದರೆ ಸೋತ ಅಥವಾ ಒಬ್ಬ ತನ್ನ ಕಷ್ಟಕಾಲವನ್ನು ಹೆದರಿಸುವುದು ಇದೆಲ್ಲ ಎದೆಯಲ್ಲಿ ಗುಂಡಿಗೆ ಇರಬೇಕಷ್ಟೆ. ಮತ್ತೆ ಯಾವ ಸಮಾಧಾನದ ಮಾತು ಕೂಡ ಕೆಲಸಕ್ಕೆ ಬಾರದು. ಇಂಥ ಸಮಯದಲ್ಲಿ ಹೆಚ್ಚಿನವರು ತಮ್ಮ ಜೀವನವನ್ನೇ ಅಂತ್ಯಗೊಳಿಸಲು ನಿರ್ಧಾರಕ್ಕೆ ಬರುತ್ತಾರೆ. ಹಾಗೆ 3 ಬಾರಿ ತನ್ನ ಜೀವನವನ್ನು ಅಂತ್ಯಗೊಳಿಸಲು ಪ್ರಯತ್ನ ಮಾಡಿ ಇದೀಗ ಭಾರತೀಯರ ಹೃದಯದಲ್ಲಿ ಜಾಗ ಕಟ್ಟಿಸಿಕೊಂಡಿರುವ ಒಬ್ಬ ಕ್ರೀಡಾಪಟುವಿನ ಕಥೆಯನ್ನ ಹೇಳಲಿದ್ದೇನೆ. ಮೊನ್ನೆ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ಮಧ್ಯೆ ನಡೆದ ಕ್ರಿಕೆಟ್ ಪಂದ್ಯಾಟದಲ್ಲಿ 7 ವಿಕೆಟ್ ಅನ್ನು ಪಡೆದು ಭರ್ಜರಿ ಗೆಲುವಿಗೆ ಕಾರಣವಾದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಅವರ ಕಥೆ. 1990 ಸೆಪ್ಟೆಂಬರ್ ತಿಂಗಳ 3ರಂದು ಉತ್ತರ ಪ್ರದೇಶದ ಅವ್ರೋಹಾ ಪ್ರದೇಶದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನ ಮಗನಾಗಿ ಜನಿಸಿದ. ಆತನ ಬಡತನ, ಹಸಿವು, ಅಪಮಾನ ಎಲ್ಲವನ್ನ ದಾಟಿಕೊಂಡು ಬರಬೇಕಾಯಿತು. 15 ವರ್ಷ ಪ್ರಾಯದಲ್ಲಿ ಬದ್ರುದ್ದೀನ್ ಸಿದ್ದಿಕಿ ಎಂಬ ಕೋಚ್ ಆತನ ಪ್ರತಿಭೆಯನ್ನ ಗುರುತಿಸಿ ತನ್ನ ತರಬೇತು ಕೊಡಲು ಆರಂಭ ಮಾಡಿದರು. ಮೊಹಮ್ಮದ್ ಶಮಿ ಬಾಲ್ಯದಿಂದಲೂ ಕಠಿಣ ಪರಿಶ್ರಮದ ಹಾಗೂ ದುಡಿಮೆಯ ಮೇಲೆ ನಂಬಿಕೆಯನ್ನ ಇಟ್ಟ ಹುಡುಗ. ಕೋಚ್ ಹೇಳಿದ ಎಲ್ಲ ಕೌಶಲ್ಯಗಳನ್ನು ಅತೀವ ಶ್ರದ್ಧೆಯಿಂದ ಕಲಿಯುತ್ತಾ ಹೋದ. ಶಮಿಯ ಕನಸು ಅಂಡರ್-19 ವಿಶ್ವಕೂಟದಲ್ಲಿ ಭಾರತಕ್ಕೋಸ್ಕರ ಆಡುವುದಾಗಿತ್ತು. ಆಗಲೇ ಆತನ ಬೌಲಿಂಗ್ ವೇಗ 140 km/h ಆಗಿತ್ತು ಮತ್ತು ಹೆಚ್ಚಿನ ವಿಕೆಟ್ ಬೌಲ್ಡ್ ಮಾಡಿ ಪಡೆಯುತ್ತಿದ್ದರು. ಆತನಿಗೆ ಯಾವ ಪ್ರಾಯೋಜಕರೂ ಇರಲಿಲ್ಲ. ಒಂದು ಹೊತ್ತಿನ ಊಟಕ್ಕೂ ಆತ ಪರದಾಡುತ್ತಿರುವ ಸ್ಥಿತಿ. ಆದರೆ ಭಾರತದ ಕ್ರಿಕೆಟ್ ರಾಜಕೀಯವು ಶಮಿಯ ಅಂಡರ್-19 ಕನಸನ್ನ ನುಚ್ಚು ನೂರು ಮಾಡಿತು. ಆಗ ತಾನೇ ಕೋಚ್ ಆತನ ಪ್ರತಿಭೆ ಸಾಯಬಾರದು ಎಂಬ ಕಾರಣಕ್ಕೆ ಯಾರದೋ ಅಡ್ರೆಸ್ ಹುಡುಕಿ ಆತನನ್ನ ಕೋಲ್ಕತ್ತಾಗೆ ಕರೆದುಕೊಂಡು ಬಂದರು. ಅವಕಾಶಗಳಿಗಾಗಿ ಶಮಿ ಯಾರ್ಯಾರ ಮನೆ ಬಾಗಿಲನ್ನ ಬಡಿಯಬೇಕಾಯಿತು. ಹಸಿವನ್ನಾದರೂ ತಡೆಯಬಹುದು, ಆದರೆ ಅಪಮಾನಗಳ ಅಗ್ನಿ ದಿವ್ಯ ತಡೆಯುವುದು ಬಹಳಷ್ಟು ಕಷ್ಟ ಎಂದು ಶಮಿ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಹೆಚ್ಚು ಶಾಲೆ ಓದಲಿಲ್ಲ ಎಂಬ ಕಾರಣಕ್ಕೆ ಕೂಡ ಆತನು ಹಲವು ಬಾರಿ BCCI ಮತ್ತು ಆಯ್ಕೆ ಮಂಡಳಿಯ ಅವಕೃಪೆಗೆ ಪಾತ್ರರಾಗಬೇಕಾಯಿತು. ಅದು ಅಲ್ಲದೆ ತಮ್ಮ ವೈವಾಹಿಕ ಜೀವನದಲ್ಲೂ ಕಷ್ಟ ಅನುಭವಿಸಬೇಕಾಯಿತು. ಶಮಿ 2014ರಲ್ಲಿ ಹಸೀನಾ ಜಹಾನ್ ಎಂಬ ಹುಡುಗಿಯನ್ನ ಪ್ರೀತಿಸಿ ಮದುವೆಯಾದರು. ಒಂದು ಮಗು ಕೂಡ ಜನಿಸಿತು. ಆದರೆ ಅದೇ ಹಸೀನಾ ಜಹಾನ್ ಆತನ ಬದುಕಿನ ವಿಲನ್ ಆಗಿದ್ದು ದುರಂತ. ಸ್ವತಃ ಹೆಂಡತಿ ಆತನ ಮೇಲೆ ಲೈಂಗಿಕ ಹಿಂಸೆ ಮತ್ತು ವ್ಯಭಿಚಾರದ ಕೇಸನ್ನ ದಾಖಲಿಸಿದ್ದಾಳೆ. ತನ್ನ ಗಂಡನ ಮಾನಸಿಕ ಆರೋಗ್ಯವು ಸರಿಯಿಲ್ಲ ಎಂಬ ಆರೋಪ, ಎಲ್ಲದಕ್ಕೂ ತನ್ನ ಹತ್ತಿರ ಸಾಕ್ಷಿ ಇದೆ ಎನ್ನುವ ಧಿಮಾಕು ಶಮಿ ಬದುಕಿನ ಅತ್ಯಂತ ಕರಾಳ ದಿನಗಡವು. ಒಮ್ಮೆ ವಿದೇಶದ ಪ್ರವಾಸದಲ್ಲಿದ್ದಾಗ 2018ರಲ್ಲಿ ಆತನ FIR ಆಗಿ ಅರೆಸ್ಟ್ ವಾರೆಂಟ್ ಹೊರಟಿತ್ತು. ಆದರೆ ಸರಿಯಾದ ಕುರುಹುಗಳು ಇಲ್ಲದೆ ಅರೆಸ್ಟ್ ಆಗುವುದು ಕೂಡ ತಪ್ಪಿತು. ಈ ಸಂದರ್ಭದಲ್ಲಿ ತಾನು 3 ಬಾರಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನುವುದು ಒಂದು ಘೋರ ಸತ್ಯ. ಕ್ರಿಕೆಟ್ ಮೇಲೆ ಫೋಕಸ್ ಔಟ್ ಆಗಿತ್ತು. ತಾನು ನಿರಪರಾಧಿ ಎಂದು ಎಷ್ಟೇ ಬಾರಿ ಕೂಗಿ ಹೇಳಿದರೂ ಆತನನ್ನ ಯಾರೂ ನಂಬಲಿಲ್ಲ. ನಿರಂತರ ಕೋರ್ಟ್ ವಿಚಾರಣೆ, ಪೊಲೀಸ್ ಸ್ಟೇಷನ್ ಅಲೆದಾಟ ಶಮಿಯನ್ನ ಹೈರಾಣ ಮಾಡಿತು. ಆಗ ವಿರಾಟ್ ಕೊಹ್ಲಿಯಂತಹ ಸ್ನೇಹಿತರು ಆತನ ಪರವಾಗಿ ನಿಂತು ನೈತಿಕ ಬೆಂಬಲವನ್ನ ನೀಡಿದ್ದರು. ಆ ಕೇಸಿನಿಂದ ಹೊರಬರಲು ಶಮಿಗೆ ತುಂಬಾ ಕಷ್ಟ ಆಯಿತು. ಶಮಿ ತುಂಬಾ ಜರ್ಜರಿತರಾದರು. ಇನ್ನೇನು ಎಲ್ಲ ಮುಗೀತು ಅಂದುಕೊಳ್ಳುವಾಗ ಶಮಿಯ ಬದುಕಿನಲ್ಲಿ 2ನೇ ಬಿರುಗಾಳಿ ಬೀಸಿತು. ಅದು ಮ್ಯಾಚ್ ಫಿಕ್ಸಿಂಗ್ ಆರೋಪ. ದುಡ್ಡು ತೆಗೆದುಕೊಂಡು ವಿದೇಶಗಳ ತಂಡಕ್ಕೆ ಫೇವರ್ ಮಾಡಿದ್ದಾರೆ ಎನ್ನುವುದು ದೂರು ಬಂದಾಗ ಒಮ್ಮೆಗೆ ಶಮಿ ಕುಗ್ಗಿ ಹೋದರು. ಅವರಂತಹ ದೇಶಪ್ರೇಮಿ ಕ್ರಿಕೆಟಿಗನಿಗೆ ಆ ಆರೋಪ ಸಾವಿಗೆ ಸಮ ಆಗಿತ್ತು.
ಬಿಸಿಸಿಐ ಆತನ ಯಾವ ಮಾತನ್ನು ಕೇಳದೆ ವಿಚಾರಣೆ ಸಮಿತಿಯನ್ನ ಮಾಡಿತು. ಪತ್ರಿಕೆಗಳು ಆತನ ವಿರುದ್ಧ ಬರೆದವು. ಹೆಂಡತಿಯ ಕಡೆಯವರು ಆತನನ್ನ ಬಹಿರಂಗವಾಗಿ ನಿಂದಿಸಿದರು. ಆಗಲೂ ಆತನ ಪರವಾಗಿ ನಿಂತವರು ವಿರಾಟ್ ಮೊದಲಾದ ಸ್ನೇಹಿತರೆ. ಈ ಆರೋಪವು ಮುಂದೆ ಸುಳ್ಳು ಎಂದು ಸಾಬೀತಾಯಿತು. ಆ ಹಂತದಲ್ಲಿ ಶಮ್ಮಿ ಕ್ರಿಕೆಟ್ ಬಿಟ್ಟು ಹೋಗುವ ತೀರ್ಮಾನಕ್ಕೆ ಬಂದಿದ್ದರು. ಆಗಲೂ ನೆರವಿಗೆ ನಿಂತವರು ಗೆಳೆಯರೇ. ಶಮ್ಮಿ ಜಾಗದಲ್ಲಿ ಬೇರೆ ಯಾರಿದ್ರೂ ಕ್ರಿಕೆಟಿಗೆ ವಿದಾಯ ಹೇಳಿ ಓಡಿ ಹೋಗುತ್ತಿದ್ದರು. ಆದರೆ ಮೊಹಮ್ಮದ್ ಶಮ್ಮಿ ಈ ಸಾಲು ಸಾಲು ಅಗ್ನಿ ಪರೀಕ್ಷೆಗಳ ನಡುವೆ ಕ್ರಿಕೆಟ್ ಬಿಟ್ಟು ಹೋಗಿಲ್ಲ ಅನ್ನುವುದು ಭಾರತದ ಭಾಗ್ಯ. ಇಂತಹ ದೈತ್ಯ ಪ್ರತಿಭೆ ಇದ್ದರೂ ಆತನಿಗೆ ಕ್ರಿಕೆಟ್ ಆಯ್ಕೆ ಮಂಡಳಿಯು ತೋರಿದ ಅವಕೃಪೆ, ಮಾಡಿದ ಅನ್ಯಾಯ ಯಾವುದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಗುನಗುತ್ತಾ ಭಾರತವನ್ನ ಪ್ರತಿ ಪಂದ್ಯದಲ್ಲೂ ಗೆಲ್ಲಿಸುವುದಿದೆಯಲ್ಲ, ಯಾವ ಬಂಜರು ಕ್ರಿಕೆಟ್ ಪಿಚ್ನಲ್ಲಿಯೂ ಸ್ವಿಂಗ್ ಪಡೆದು ಭಾರತದ ನೆರವಿಗೆ ನಿಲ್ಲುವುದಿದೆಯಲ್ಲ, ಆ ಕಾರಣಕ್ಕಾದರೂ ನಾವು ಶಮ್ಮಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು.